ಎಲ್ಲ ಜನತೆಗೆ ನವರಾತ್ರಿ ದಸರಾ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಇವತ್ತು ಮಂಗಳೂರಿನ ದಸರಾ ಹಬ್ಬದ ರಜೆಯ ವಿಷಯಗಳು ಬಹಳಷ್ಟು ಚರ್ಚೆಗೀಡಾಗ್ತಾ ಇದೆ. ಬಹಳಷ್ಟು ಚರ್ಚೆಯಲ್ಲಿ ಆಗ್ತಾ ಇರುವಂಥದ್ದು ನಾವೆಲ್ಲ ನೋಡ್ತಾ ಇದ್ದೇವೆ. ಈ ಹಿಂದೆ ಹಲವಾರು ವರ್ಷಗಳಿಂದ ಮಂಗಳೂರು ದಸರಾ ಹಬ್ಬದ ರಜೆಯು ಸರಿಸುಮಾರು 10-15 ದಿವಸದ ಕಾಲ ಅಂತ ಹೇಳಿದರೆ ಅಂದಾಜು 7 ತಾರೀಕಿನಿಂದ 21 ತಾರೀಕು ತನಕ ಆ ಸಂದರ್ಭದಲ್ಲಿ ಕೊಡುವಂಥದ್ದು. ಅಂದರೆ ಒಂದು 15 ದಿವಸ 18 ದಿವಸ ಈ ರೀತಿಯಲ್ಲಿ ಕೊಡ್ತಾ ಇದ್ರು. ಆದರೆ ಈ ಸಲ ಮಳೆಯ ಕಾರಣ ಬಹಳಷ್ಟು ರಜೆಗಳು ಕಡಿತಗೊಂಡಿದೆ ಅಂತ ಹೇಳುವಂಥ ದೃಷ್ಟಿಯಲ್ಲಿ ರಜೆಯನ್ನು ಕೂಡ ಕಡಿತಗೊಂಡಿದೆ. ನಾನು ಅದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದ ಪ್ರಾಥಮಿಕ ಶಿಕ್ಷಣ ವರ್ಗದ ಉನ್ನತ ಅಧಿಕಾರಿ, ಅದಲ್ಲದೆ ಉನ್ನತ ಶಿಕ್ಷಣ ವರ್ಗದ ಕೂಡ ಉನ್ನತ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ಇಲ್ಲಿಯ 2 DDPIಗಳಿಗೆ ಸಚಿವರುಗಳಿಗೆ ಎಲ್ಲ ಮನವಿಯನ್ನು ಮಾಡಿಕೊಂಡಿದ್ದೆ. ಅದಲ್ಲದೆ ನನ್ನ ಶಾಸಕರ ಏನು ಪತ್ರದ ಮುಖಾಂತರ ಕೂಡ ಅಲ್ಲಿ ಹೋಗಿ ಪತ್ರವನ್ನು ಕೊಟ್ಟು ಮನವಿಯನ್ನು ಮಾಡಿಕೊಂಡೆ. ಅದನ್ನು ಮನದಟ್ಟು ಜಿಲ್ಲಾಡಳಿತ ಆ ರಜೆಯನ್ನು ಕಡಿತಗೊಳ್ಳಬಾರ್ದು ಅಂತ ಹೇಳುವಂಥದ್ದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಖಾದರ್ ಅವರು ಪತ್ರಿಕಾ ಮೂಲಕ ಹೇಳಿಕೆಯನ್ನು ಕೊಟ್ಟರು. ಹಾಗಾಗಿ ಆ ಹೇಳಿಕೆಯನ್ನು ಎಲ್ಲರೂ ಕೂಡ ಸ್ವಾಗತಿಸಿದರು, ಎಲ್ಲರಿಗೆ ಸಂತೋಷವನ್ನು ಕೊಟ್ಟಿತು. ಆದರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಸರ್ಕಾರದ ಆದೇಶ ನನ್ನ ಕೈಯಲ್ಲಿದೆ. ಸರ್ಕಾರದ ಆದೇಶದಲ್ಲಿ ಈ ಸಲದ ಮಿಡ್ ಟರ್ಮ್ ಹಾಲಿಡೇ ಅದನ್ನು ದಸರಾ ಹಾಲಿಡೇ ಅಂತ ಹೇಳುವಂಥದ್ದು ತೆಗೆದುಕೊಂಡು 7 ತಾರೀಕಿನಿಂದ 21 ತಾರೀಕು ತನಕ ಯಾವುದೇ ರಜೆಯಲ್ಲಿ ಬದಲಾವಣೆ ಇಲ್ಲ. ಎಲ್ಲ ಶಾಲಾ ಕಾಲೇಜುಗಳು ರಜೆಯನ್ನು ಕೊಟ್ಟು ದಸರಾದ ಉತ್ಸವದಲ್ಲಿ ಸಾರ್ವಜನಿಕವಾಗಿ ಮಕ್ಕಳಿಗೆ ಇರ್ಬೋದು, ಅಧ್ಯಾಪಕರಿಗೆ ಇರ್ಬೋದು, ಅವರ ಮನೆ ಮಂದಿಗಳಿಗೆ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳುವಂಥದ್ದು ಆದೇಶ ಇದ್ದ ನಂತರ ಹಲವಾರು ಶಾಲಾ ಕಾಲೇಜು ಈಗ ಹೇಳ್ತಾ ಇರುವಂಥ ಮಾತು ನಾನು ಬಹಳಷ್ಟು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಈ ಸರ್ಕಾರದ ಆದೇಶ, ಉಸ್ತುವಾರಿ ಸಚಿವರು ಕೊಟ್ಟಂಥ ಆದೇಶವನ್ನು ಹಲವಾರು ಶಾಲಾ ಕಾಲೇಜುಗಳಲ್ಲಿ ಇದನ್ನು ಪಾಲಿಸದೇ ಇರುವಂಥದ್ದು ನನ್ನ ಗಮನಕ್ಕೆ ಬರ್ತಾ ಇದೆ. ನಾನು ಇವತ್ತು ಕೂಡ ಪತ್ರಿಕೆಯಲ್ಲಿ ಮತ್ತು ಮುಖ್ಯ ಕಾರ್ಯದರ್ಶಿಗಳಿಗೆ ಬೆಂಗಳೂರಿನಲ್ಲಿ ಪ್ರಾಥಮಿಕ ಶಿಕ್ಷಣ ವರ್ಗದ ಮುಖ್ಯ ಕಾರ್ಯದರ್ಶಿ ಇಲಾಖೆಯ ಮುಖ್ಯ ಕಾರ್ಯದರ್ಶಿ, ಅಲ್ಲದೆ ಉನ್ನತ ಶಿಕ್ಷಣ ಇಲಾಖೆಯ ಮುಖ್ಯ ಕಾರ್ಯದರ್ಶಿಗಳಿಗೆ ಕೂಡ ನನ್ನ ಪತ್ರದ ಮುಖೇನ ನಾನು ಇವತ್ತು ಮನವಿಯನ್ನು ಅವರಿಗೆ ಮಾಡಿದ್ದೇನೆ. ಅದಲ್ಲದೆ ಜಿಲ್ಲಾಡಳಿತಕ್ಕೆ ಕೂಡ ಮನವಿಯನ್ನು ಮಾಡ್ತಾ ಇದ್ದೇನೆ. ಏನು ಅಂತ ಹೇಳಿದರೆ, ಒಂದು ಸರ್ಕಾರದ ಆದೇಶ ಬಂದ ನಂತರ ಉಸ್ತುವಾರಿ ಸಚಿವರು ಕೊಟ್ಟಂಥ ಆದೇಶವನ್ನು ಶಾಲಾ ಕಾಲೇಜುಗಳು ಪಾಲಿಸುವುದಿಲ್ಲ ಅಂತ ಹೇಳಿದರೆ ಸರ್ಕಾರ ಯಾವ ದೃಷ್ಟಿಕೋನದಲ್ಲಿ ಕೆಲಸ ಮಾಡ್ತಾ ಇದೆ, ಸರ್ಕಾರದ ಆದೇಶಕ್ಕೆ ಯಾವುದೇ ಬೆಲೆ ಇಲ್ಲದ ರೀತಿಯಲ್ಲಿ ಎಲ್ಲ ಕೆಲವು ಕಡೆಗಳಲ್ಲಿ ಶಾಲಾ ಕಾಲೇಜುಗಳು ನೋಡ್ತಾ ಇದ್ದಾರೆ ಅಂತ ಹೇಳಿದರೆ, ಭಾಳಷ್ಟು ಕಡೆಗಳಿಂದ ಶಾಲೆಯ ಮಕ್ಕಳು, ಅವರ ಹೆತ್ತವರು, ಅಧ್ಯಾಪಕರು, ಪ್ರಾಧ್ಯಾಪಕರು ನೀವು ರಜೆ ಅಂತೇಳಿ ಸಚಿವರು ಘೋಷಣೆ ಮಾಡಿದ್ದಾರೆ, ಆದರೆ ನಮ್ಮ ಶಾಲೆಯಲ್ಲಿ ರಜೆ ಇಲ್ಲ. ಕೆಲವು ಕಡೆಗಳಲ್ಲಿ 7 ದಿವಸ ಕೊಟ್ಟಿದ್ದಾರೆ, ಕೆಲವು ಶಾಲೆಗಳಲ್ಲಿ 3 ದಿವಸ ಕೊಟ್ಟಿದ್ದಾರೆ. ಇದನ್ನು ಸರಿಪಡಿಸಬೇಕು ಅಂತೇಳಿ ಜನಪ್ರತಿನಿಧಿಗಳು ನಮ್ಮ ಹತ್ರ ಬರ್ತಾ ಇದ್ದಾರೆ. ಹಾಗಿರುವಾಗ ಸರ್ಕಾರದ ಆದೇಶಕ್ಕೆ ಯಾವುದೇ ಬೆಲೆಗಳು ಶಿಕ್ಷಣ ಸಂಸ್ಥೆಗಳು ಕೆಲವು ಕಡೆಗಳಲ್ಲಿ ಕೊಡ್ತಾ ಇಲ್ಲ ಇರುವಂಥದ್ದು, ಇದಕ್ಕೆ ಸರ್ಕಾರ ಮತ್ತು ಸಚಿವರಿಗೆ ಅವರು ಮುಜುಗರವನ್ನು ತಂದು ಇಡ್ತಾ ಇದ್ದಾರೆ. ಸಚಿವರ ಹತ್ರ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಮತ್ತು ಜಿಲ್ಲಾಡಳಿತಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಇದನ್ನು ತಕ್ಷಣ ಇದು ಮಾಡಿಸೋ ಗಮನಕ್ಕೆ ತೆಗೆದುಕೊಂಡು ಈ ರಜೆಯನ್ನು ಈ ಹಿಂದೆ ಸರ್ಕಾರದ ಆದೇಶ ಪ್ರಕಾರ 7 ತಾರೀಕಿನಿಂದ 21 ತಾರೀಕು ತನಕ ಕೊಟ್ಟು ಈ ನವರಾತ್ರಿ ಹಬ್ಬವನ್ನು ಬಹಳ ಯಶಸ್ವಿಯಾಗಿ ಆಚರಿಸಲಿಕ್ಕೆ ಎಲ್ಲರಿಗೆ ಸಹಕಾರವನ್ನು ಕೊಡಬೇಕು. ಇದು ಬಹಳಷ್ಟು ಭಾವನಾತ್ಮಕ ವಿಷಯ ಆದ ಕಾರಣ ಜನರಿಗೆ, ಮಕ್ಕಳಿಗೆ ಬಹಳಷ್ಟು ಭಾವನೆಗೆ ಧಕ್ಕೆ ಕೊಡ್ತಾ ಇರುವಂಥ ವಿಷಯಗಳು. ಇದಕ್ಕೆ ಯಾವುದೇ ರೀತಿಯ ವಿಷಯಗಳಲ್ಲಿ ಇದನ್ನು ಬದಲಾವಣೆ ಮಾಡದೆ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತ ಹೇಳುವಂಥದ್ದು ನಾನು ಸರ್ಕಾರಕ್ಕೆ ಆಗ್ರಹ.